ಧರ್ಮದ ಅತಿದೊಡ್ಡ ಹಬ್ಬವಾದ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಆಭರಣ ಜುವೆಲ್ಲರ್ಸ್ ವತಿಯಿಂದ ವಿಶಿಷ್ಟವಾದ ಗೂಡು ದೀಪ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಈ ಸ್ಪರ್ಧೆಯನ್ನ ಗೂಡು ದೀಪ ರಚಿಸಿ ಚಿನ್ನ ಮತ್ತು ಬೆಳ್ಳಿ ಕಾಯಿನ್ ಗೆಲ್ಲಿ ಎಂಬ ಪರಿಕಲ್ಪನೆಯಡಿಯಲ್ಲಿ ನಡೆಸಲಾಗುತ್ತಿದೆ. ಉಡುಪಿ ಹಾಗೂ ಮಂಗಳೂರು ಜಿಲ್ಲೆಗಳಿಂದ ಸುಮಾರು 30-35ರಿಂದ ಸ್ಪರ್ಧಾಳುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಸ್ಪರ್ಧೆಯಲ್ಲಿ ಸಾಂಪ್ರದಾಯಿಕ ಗೂಡು ದೀಪ ರಚನೆಗೆ ಒತ್ತು ನೀಡಲಾಗಿದ್ದು, ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಪರಿಸರ ಸ್ನೇಹಿ ಗೂಡು ದೀಪಗಳನ್ನು ರಚಿಸಬೇಕಿದೆ. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ನೀಡಲಾಗುವುದು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅವರ ಪ್ರಯತ್ನಕ್ಕೆ ಮೆಚ್ಚುಗೆ ಸೂಚಿಸಿ ಸಮಾಧಾನಿಕರ ಬಹುಮಾನವಾಗಿ ಗಿಫ್ಟ್ ವೋಚರ್ಗಳನ್ನು ಸಹ ನೀಡಲಾಗುತ್ತಿದೆ. ಸನಾತನ ಹಿಂದೂ ಧರ್ಮದ ಅತಿ ದೊಡ್ಡ ಹಬ್ಬವಾದ ದೀಪಾವಳಿ ಹಬ್ಬದ ಎಲ್ರಿಗೂ ಶುಭಾಶಯ ಕೋರ್ತಿದ್ದೇನೆ. ಆಭರಣ ಜ್ಯುವೆಲ್ಲರ್ಸ್ ಪರವಾಗಿ ಎಲ್ರಿಗೂ ಶುಭಾಶಯ. ಎಲ್ರಿಗೂ ಆ ದೇವರು ಒಳಿತನ್ನು ಮಾಡಲಿ ಅಂತ ಹಾರೈಸ್ತಾ, ದೀಪಾವಳಿ ಹಬ್ಬದ ಪರವಾಗಿ ಇವತ್ತು ನಾವು ಆಭರಣ ಜ್ಯುವೆಲ್ಲರ್ಸ್ ವತಿಯಿಂದ ಗೂಡು ದೀಪ ರಚಿಸಿ ಚಿನ್ನ ಮತ್ತು ಬೆಳ್ಳಿ ಕಾಯಿನ್ ಗೆಲ್ಲಿ ಅಂತ ಒಂದು ಕಾನ್ಸೆಪ್ಟ್ ಮುಖಾಂತರ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ ಒಂದು 30-35 ಪಾರ್ಟಿಸಿಪೇಟ್ ಸ್ಪರ್ಧಾರ್ಥಿಗಳ ಮುಖಾಂತರ ನಾವು ಇವತ್ತನ್ನು ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ತುಂಬ ಮಂದಿ ಬಂದು ಇದಕ್ಕೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಕೆಲವರಿಗೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ 3 ಪ್ರೈಸ್ ಕೊಡ್ತಿದ್ದೇವೆ. ಇದರಲ್ಲಿ ನಾವು ಮಾಡುವಂಥದ್ದು ಸಾಂಪ್ರದಾಯಿಕ ಗೂಡು ದೀಪ ಸ್ಪರ್ಧೆ. ಅಂದರೆ ಪರಿಸರ ಸ್ನೇಹಿ, ಪರಿಸರಕ್ಕೆ ಫ್ರೆಂಡ್ಲಿ ಆಗಿರುವಂಥ ಈ ಗೂಡು ದೀಪ ಸ್ಪರ್ಧೆಯನ್ನು ಮಾಡ್ತಿದ್ದೇವೆ. ಇದರಲ್ಲಿ ತುಂಬ ಮಂದಿ ಭಾಗವಹಿಸಿದ್ದಾರೆ. ಹಾಗೆ ಬಂದವರಿಗೆ ಸಮಾಧಾನಕರ ಬಹುಮಾನವಾಗಿ ನಾವು ಡಿಸ್ಕೌಂಟ್ ವೋಚರ್ಗಳನ್ನು ಸಹ ಕೊಡ್ತಿದ್ದೇವೆ. ಈ ಗೂಡು ದೀಪ ಪಾಪ ಇವರಿಗೆ ತುಂಬ ಕೆಲಸ ಇದೆ. ನೋಡುವಾಗ ನಾವೊಂದು ಸುಲಭದ ಕೆಲಸ ಅಂತ ಅನಿಸಿದ್ದು, ಬಟ್ ಇವರೆಲ್ಲ ಪರಿಕರ ತುಂಬ ಎಲ್ಲ ಒಟ್ಟು ಮಾಡಿ ತಂದಿದ್ದಾರೆ. ತುಂಬ ಹೊತ್ತಿನಿಂದ ಅದರ ಫಸ್ಟ್ ಪ್ರೈಸ್ ಬರಬೇಕಂತ ಎಲ್ಲರೂ ಇದರಲ್ಲಿ ಆಸೆಯಲ್ಲಿ ಎಲ್ಲರೂ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಸ್ಪರ್ಧೆಯಲ್ಲಿ ವಿಜೇತರಾಗಲಿ, ಬಹುಮಾನ ಸಿಗುವಂಥವರು ಸಹ ಅವರ ಕಷ್ಟಪಟ್ಟದಕ್ಕೆ ಆ ಬಹುಮಾನ ಸಲ್ಲಲಿ ಅಂತ ನಾನು ಆಭರಣ ಜ್ಯುವೆಲ್ಲರ್ಸ್ ಆಗಿ ನಿಮಗೆ ಪರವಾಗಿ ಕೇಳ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ.